ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಲೂಕನ ಶುಭ ಸಂದೇಶ ಅಧ್ಯಾಯ 8 ವಾಕ್ಯಗಳು 49ರಿಂದ 56. ರಕ್ತಸ್ರಾವ ಸ್ತ್ರೀಯನ್ನು ಮುಟ್ಟಿದ ನಂತರ ಯಾಯಿರನ ಮನೆಯಲ್ಲಿ ನಡೆಯುವ ಘಟನೆ. ಯೇಸು ಸ್ವಾಮಿ ಇನ್ನು ಮಾತನಾಡುತ್ತಾ ಇರುವಾಗಲೇ ಒಬ್ಬನು ಯಾಯಿರನ ಮನೆಯಿಂದ ಬಂದು ಆ ಯಾಯಿರನಿಗೆ, ನಿಮ್ಮ ಮಗಳು ತೀರಿ ಹೋದಳು, ಇನ್ನು ಗುರುವಿಗೆ ತೊಂದರೆ ಕೊಡಬೇಡಿ ಎಂದನು. ಇದನ್ನು ಕೇಳಿದ ಯೇಸು ಯಾಯಿರನಿಗೆ, ಭಯಪಡಬೇಡ, ನಿನ್ನಲ್ಲಿ ವಿಶ್ವಾಸ ಹೊಂದಿದ್ದರೆ ಸಾಕು, ನಿನ್ನ ಮಗಳು ಬದುಕುವಳು ಎಂದರು. ಯೇಸು ಅವನ ಮನೆಯನ್ನು ಸೇರಿದುದೇ ಪೇತ್ರ, ಯೋವಾನ್ನ ಮತ್ತು ಯಾಕೋಬ ಮತ್ತು ಆ ಬಾಲಕಿಯ ತಂದೆ ತಾಯಿ ಇವರ ಹೊರತು ಯಾರನ್ನೂ ತನ್ನೊಡನೆ ಒಳಕ್ಕೆ ಬರಗೊಡಲಿಲ್ಲ. ಇತ್ತ ಸತ್ತ ಬಾಲಕಿಗಾಗಿ ಎಲ್ಲರೂ ಅತ್ತು ಗೋಳಾಡುತ್ತಾ ಇದ್ದರು. ಯೇಸುವಾದರೋ, ಅಳಬೇಡಿ, ಅವಳು ಸತ್ತಿಲ್ಲ, ನಿದ್ರಿಸುತ್ತಿದ್ದಾಳೆ ಎಂದರು. ಬಾಲಕಿ ಸತ್ತು ಹೋಗಿರುವುದನ್ನು ಅರಿತಿದ್ದ ಜನರು ಯೇಸುವನ್ನು ಪರಿಹಾಸ್ಯ ಮಾಡತೊಡಗಿದರು. ಯೇಸು ಅವಳ ಕೈ ಹಿಡಿದು, ಮಗು ಎದ್ದೇಳು ಎಂದು ಕೂಗಿ ಹೇಳಿದರು. ಬಾಲಕಿಗೆ ಜೀವ ಮರಳಿ ಬಂದಿತು. ತಕ್ಷಣವೇ ಅವಳು ಎದ್ದಳು. ತಿನ್ನಲು ಏನನ್ನಾದರೂ ಅವಳಿಗೆ ಕೊಡಬೇಕೆಂದು ಯೇಸು ಸೂಚಿಸಿದರು. ಬಾಲಕಿಯ ತಂದೆ ತಾಯಿಗಳು ಆಶ್ಚರ್ಯಚಕಿತರಾದರು. ಆಗ ಯೇಸು ನಡೆದ ವಿಷಯವನ್ನು ಯಾರಿಗೂ ತಿಳಿಸಬಾರದೆಂದು ಅವರಿಗೆ ಆಜ್ಞಾಪಿಸಿದರು. ಪ್ರಾರ್ಥನಾ ಮಂದಿರದ ಅಧಿಕಾರಿ ಯೇಸುವಿನ ಕಾಲಿಗೆ ಬಿದ್ದರು. ಕಾರಣ, ಅವಳ ಏಕೈಕ ಪುತ್ರಿ 12 ವರ್ಷದ ಪುತ್ರಿ ಮರಣಾವಸ್ಥೆಯಲ್ಲಿ ಇದ್ದಳು. ಅವಳನ್ನು ಇವತ್ತು ಯೇಸು ಸಾವಿನಿಂದ ಬಿಡುಗಡೆಗೊಳಿಸಿದರು. ನಮ್ಮನ್ನೂ ಕೂಡ ಯೇಸು ಸಾವಿನಿಂದ ಬಿಡುಗಡೆಗೊಳಿಸುತ್ತಾರೆ. ಯೇಸುವೇ ಜೀವದಾಯಕ. ಆ ಯೇಸು ನಾಮದಲ್ಲಿ ಎಲ್ಲ ರೋಗಗಳು, ಬಾಧೆಗಳು, ಪೀಡೆ ಪಿಶಾಚಿಗಳ ಶಕ್ತಿಗಳು, ಅಂಧಕಾರ ಶಕ್ತಿಗಳು, ವೈದ್ಯರು ಭರವಸೆ ಬಿಟ್ಟರೂ ದೇವ, ಇನ್ನೂ ನಾವು ಭರವಸೆಯಿಂದ ಪ್ರಾರ್ಥಿಸುವ ಅದ್ಭುತಗಳು ನಡೆಯಲಿ. ಎಲ್ಲ ರೋಗ ರುಜಿನಗಳು, ಅಂಧಕಾರ ಶಕ್ತಿಗಳು ಬಿಟ್ಟು ಸುಟ್ಟು ಬೂದಿಯಾಗಲಿ. ಯೇಸು ನಾಮದಲ್ಲಿ ಸೌಖ್ಯವಾಗಲಿ. ಸರ್ವಶಕ್ತ ದೇವರಾದ ಪಿತಾ ಮತ್ತು ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಫಾದರ್ ಫ್ರಾಂಕ್ಲಿನ್ ಡಿಸೋಜ, ಶಿವಮೊಗ್ಗ ಧರ್ಮಕ್ಷೇತ್ರ, ಯೇಸು ಸ್ಪರ್ಶ ತಂಡ. ಆಮೇನ್.